ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಪೂಜೆ ಸಮಯದಲ್ಲಿ ಗಂಟೆ ಬಾರಿಸಿದ್ರೆ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ, ಅಥವಾ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಗಂಟೆನಾದವನ್ನು ಮಾಡಿದ್ರೆ ದೇವತೆಗಳು ಆಹ್ವಾನ ಆಗ್ತಾರೆ ಅಂತ ಹೇಳ್ತಾರೆ. ರಾಕ್ಷಸರು ಮತ್ತು ನರಕಾತ್ಮಕ ಶಕ್ತಿಗಳು ಆ ಸ್ಥಾನದಿಂದ ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ ಎನ್ನುವ ವಿಶೇಷ ಅರ್ಥ ಬರುತ್ತೆ ಅಂತಲೂ ಹೇಳ್ತಾರೆ. ಆ ಪೂಜೆಯನ್ನು ನೀವು ಆರಾಮಾಗಿ ಮಾಡುತ್ತಿದ್ದಂತೆ, ಅಂದರೆ ಪುರುಷರು ವಿಶೇಷವಾಗಿ ಹೇಳ್ತಾ ಇರುವುದು, ಪೂಜೆಗೆ ನೀವು ತಯಾರು ಮಾಡಿಕೊಂಡು ಗಂಟೆನಾದವನ್ನು ಮಾಡಿದ್ರೆ ಸ್ವತಃ ಗರುಡ ಅಂತ ಹೇಳ್ಬೋದು. ವಿಷ್ಣು ಭಗವಾನರನ್ನು ಕರೆದುಕೊಂಡು ಅಲ್ಲಿಗೆ ಬಂದು ಪೂಜೆಯನ್ನು ಸರಾಗವಾಗಿಗೊಳಿಸಿ ಪೂಜೆಯನ್ನು ಯಶಸ್ವಿಗೊಳಿಸ್ತಾರೆ ಎನ್ನುವ ನಂಬಿಕೆ ಇದೆ. ಗಂಟೆನಾದ ಇಲ್ಲದೆ ಪೂಜೆ ಅಪೂರ್ಣವಾಗುತ್ತೆ. ಹಾಗಾಗಿ ಗಂಟೆನಾದವನ್ನು ಪೂಜೆಗೆ ಆರಂಭದಲ್ಲಿ ಹಾಗೂ ಕೆಲವು ಸಂದರ್ಭಗಳಲ್ಲಿ ಮಾಡಬೇಕಾಗುತ್ತೆ. ಅದನ್ನು ನಾನು ಹಂತವಾಗಿ ಹೇಳ್ತಾ ಬರ್ತೀನಿ, ಕೇಳಿ ಸ್ನೇಹಿತರೆ, ಕೊನೆವರೆಗೂ ನೋಡಿ ವಿಡಿಯೋನ. ಸ್ನೇಹಿತರೆ, ಗಂಟೆನಾದವನ್ನು ಮಾಡಿದ್ರೆ ಗರುಡರ ಸ್ವತಃ ವಿಷ್ಣು ಭಗವಾನರನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಬರ್ತಾರಂತೆ. ಅಂತಹ ಮಹತ್ವವಿದೆ. ಹಾಗಾಗಿ ಖಡಾಖಂಡಿತವಾಗಿ ಗಂಟೆನಾದವನ್ನು ಪೂಜೆಯ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ. ಹಾಗೆ ಗಂಟೆನಾದವನ್ನು ಇನ್ನೂ ಯಾವಾಗ ಮಾಡಬಾರ್ದು ಎಂದು ವಿಶೇಷವಾಗಿ ಹೇಳೋದಾದರೆ, ಮನೆಯಲ್ಲಿ ಸೂತಕ ಇದ್ದಾಗ ಅಥವಾ ಸೂತಕ ಕಳೆಯುವವರೆಗೂ ಮನೆಯ ಸದಸ್ಯರ ಪ್ರಾಣ ತಿಳಿಸಿರ್ತಾರೆ, ಸ್ವರ್ಗವಾಸಿಗಳಾಗಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸೂತಕ ಇರುತ್ತೆ. ಸೂತಕ ಇರುವಂತಹ ಸಂದರ್ಭದಲ್ಲಿ ಗಂಟೆನಾದವನ್ನು ಮಾಡಬಾರ್ದು. ಪಾತ್ರೆಗಳನ್ನು ಜೋರಾಗಿ ಕೆಳಗೆ ಬೀಳಿಸುವ ಸದ್ದು, ಏಕೆಂದರೆ ಆತ್ಮ ತುಂಬ ಸೂಕ್ಷ್ಮವಾಗಿರುತ್ತೆ ಅಂತೆ. ಹಂಗಾಗಿ ಕುಟುಂಬದ ಸದಸ್ಯರ ಜೊತೆಗೆ ಇದ್ದಂತಹ ಆತ್ಮ ಆ ಮನೆಯನ್ನು ಸುಮಾರು 16 ದಿವಸ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಆತ್ಮ ಅದೇ ಮನೆಯ ಸುತ್ತ ಮನೆಯ ಸದಸ್ಯರ ಸೂಕ್ಷ್ಮವಾಗಿ ಸುತ್ತುತ್ತಾ ಇರುತ್ತದೆ ಅಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಗಂಟೆನಾದವನ್ನು ಮಾಡಿದ್ರೆ, ಮನೆಯಲ್ಲಿ ಪಾತ್ರೆಗಳ ಸದ್ದನ್ನು ಜೋರಾಗಿ ಮಾಡಿದ್ರೆ ಅಥವಾ ಮನೆಯಲ್ಲಿ ಕಲಹ ವಿವಾದಗಳು ಆದರೆ ಆತ್ಮ ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ತುಂಬ ನೋವಾಗುತ್ತದೆಯಂತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ, ಅಂದರೆ ಸೂತಕದ ಸಂದರ್ಭದಲ್ಲಿ ಗಂಟೆನಾದವನ್ನು ಮಾಡಬಾರ್ದು ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ಗಂಟೆನಾದ ಇಲ್ಲದೆ ಯಾರು ಪೂಜೆಯನ್ನು ಮಾಡುತ್ತಾರೆ ಅಥವಾ ಗಂಟೆಯನ್ನು ಬಾರಿಸದೆ ಯಾರು ಪೂಜೆಯನ್ನು ಮಾಡುತ್ತಾರೋ ಅಂಥ ಮನೆಯಲ್ಲಿ ಕಿವುಡು ಮಕ್ಕಳು ಅಥವಾ ಕೂಡು ಮಕ್ಕಳು ಹುಟ್ಟುವಂಥ ಸಾಧ್ಯತೆ ಕೂಡ ಇರುತ್ತೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದೇ ರೀತಿ ಗಂಟೆನಾದ ಇಲ್ಲದೆ ಗಂಟೆಯನ್ನು ಬಾರಿಸದೆ ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ಸಾರ್ಥಕವಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗಂಟೆನಾದವನ್ನು ಮಾಡಲೇಬೇಕು ಎಂದು ಹೇಳುತ್ತಾರೆ. ಹಾಗೆ ಗಂಟೆನಾದ ಮಾಡಿದ್ರೆ ಮನೆಯಿಂದ ನರಕಾತ್ಮಕ ಶಕ್ತಿ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಎಷ್ಟೆಲ್ಲ ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ. ಹೆಣ್ಣು ಮಕ್ಕಳು ಗಂಟೆ ಬಾರಿಸೋದ್ರಿಂದ ಏನಾದರೂ ಕಷ್ಟ ಬರುತ್ತಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.